ವಾವ್, ಸೋ ಬ್ಯೂಟಿಫುಲ್. ಅಂದ ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತಿದ್ಯಾ? ಏನು? ಹಾಯ್, ಗುಡ್ ಮಾರ್ನಿಂಗ್. ಮೆಲ್ಲ ಮೆಲ್ಲ ಜಾರುಂಡು. Oh. Mela mela jarun jarun. Avutule pick-up kode veidanu. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ನಮ್ಮದೆಲ್ಲ ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟಿಗೆ ನಾನಿವತ್ತು ಚಪಾತಿ ಮತ್ತು ಬಾಜಿ ಮಾಡಿದ್ದೆ, ತುಂಬ ಒಳ್ಳೆಯದಾಗಿತ್ತು. ಹಾಗೆ ಈಗ ಮಧ್ಯಾಹ್ನದ್ದು ಏನು ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಮಧ್ಯಾಹ್ನ ಈಗ ಮಾರ್ಕೆಟಿಂದ ಈಗ ಪ್ರಾನ್ಸ್ ಎಲ್ಲ ತಂದಿದ್ದಾರೆ ದೊಡ್ಡ ದೊಡ್ಡದು, ಹಾಗೆ ಪ್ರಾನ್ಸ್ ಕರಿ ಮಾಡುವ ಅಂತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಕ್ಲೋನ್ ಎಫೆಕ್ಟಾ ಅಥವಾ ರೈನಿ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ, ಅಂತೂ ಇಂತೂ ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ಸೈಡೆಲ್ಲ. ನೋಡ್ಬೋದು, ಫುಲ್ ಮಳೆ, ಒಳ್ಳೆ ಸೀನರಿ. ಹಾಗೆ ಏನು ಮಾಡುವ ಅಂತ ಗೊತ್ತಾಗ್ತಾಯಿಲ್ಲ ನನಗೀಗ. ಏನಾದರೂ ಒಂದು ಮಾಡಬೇಕೀಗ. ಮಧ್ಯಾಹ್ನ ಕರಿಗೆ ಮಾಡ್ತೇನೆ ನಾನು, ಒಳ್ಳೆ ಆಗ್ತದೆ. ಹಾಗೆ ನಮ್ಮ ಮಗನೂ ಬೆಳಿಗ್ಗೆ ಬೆಳಿಗ್ಗೆನೇ ಬ್ಯುಸಿ ಇದ್ದಾರೆ ಅವರು ಸಹ. ನೋಡಿ ನೋಡಿ ಅವರದ್ದು ಕೆಲಸ. ಕೈಯಲ್ಲಿ ತೋರಿಸಿ ಏನುಂಟಂತ ನೋಡಿ. ವಾಹ್, ಎಷ್ಟು ರೆಸಿಪಿ ಗೊತ್ತುಂಟು ನಿಮಗೆ. ಯಾರು ಹೇಳಿಕೊಟ್ಟಿದ್ದು? ಹಾಂ, ಯಾರು ಹೇಳಿಕೊಟ್ಟಿದ್ದು? ಯಾರು ಹೇಳಿಕೊಟ್ಟಿದ್ದು? ಹಾಂ, ಪಪ್ಪ ಹೇಳಿಕೊಟ್ಟಿದ್ದ. ಓ ಹೋ ಹೋ, ಹಾಗೆ. ಮತ್ತು ದೊಡ್ಡಂತ್ರ ಮಾತಾಡಿದ್ರು ಇವತ್ತು. ದೊಡ್ಡ ಕಂಪ್ಲೇಂಟ್ ಮಾಡ್ತಿದ್ರು, ಬಾಬು ಮಾತಾಡೋದಿಲ್ಲ ಅಂತೆ. ಇನ್ನು ದೊಡ್ಡ ಅಜ್ಜ ಕಂಪ್ಲೇಂಟ್ ಮಾಡಿದ್ದಾರೆ, ಬಾಬು ಮಾತಾಡೋದಿಲ್ಲ ಅಂತೆ. ಹೌದಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಮಾತಾಡೋದಿಲ್ಲ? ಏನದು? ಏನು ಮಾಡೋದು? ಏನು ಮಾಡೋದು? ಅವನಿಗೆ ಅವನು ದೊಡ್ಡ ಸ್ವಿಮ್ಮರ್ ಆಗಬೇಕಂತ ಜೋರು ಆಸೆ. ಅಂದರೆ ಏನು ಮಾಡೋದು, ಎಲ್ಲೂ ನೀರಿಲ್ಲ ಅಲ್ಲ, ಅದಕ್ಕೆ ಮನೆಯಿಂದ ಒಳಗಡೆಯಿಂದ ನೀರು ತರ್ತಾನೆ, ಹೀಗೆ ಹಾಕ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾನೆ ಅವನು. ನೋಡಿ, ಸ್ವಿಮ್ಮಿಂಗ್ ಹೀಗೆ ಮಾಡಬೇಕು ನೋಡಿ. ಮನೆ ಒಳಗೆ ನೀರು ಹಾಕಿ ಸ್ವಿಮ್ಮಿಂಗ್ ಮಾಡಿದರೆ ಆಯಿತು.
ನಾನಿವತ್ತು ಲಂಚಿಗೆ ಪ್ರಾನ್ಸ್ ಕರಿ ಮಾಡುವ ಅಂತ ಇದ್ದೀನಿ. ಇದು ನಾನು ಹೇಗೆ ಮಾಡೋದು ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಟ್ರೈ ಮಾಡಿ, ತುಂಬ ಸಿಂಪಲ್ ರೆಸಿಪಿ ಮತ್ತು ಈಸಿ ಟೇಸ್ಟಿಯಾಗಿ ಮಾಡ್ಬೋದು. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಸಾಕು, ಏನು ಜಾಸ್ತಿಯೂ ಬೇಡ. ಟ್ರೈ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಟ್ರೈ ಏನು ಸರ್ ಅದು? ಹಾಂ, ಏನು ಸಾರು? ಹ್ಞೂ ಹ್ಞೂ ಟೊಮೆಟೊ ಸಾರಾ? ಹ್ಞೂ ಏನು ಸಾರು ಇದು? ಹಾಂ, ಹ್ಞೂ ಏನು ಸಾರು? ಟೊಮೆಟೊ ಸಾರಾ? ಹ್ಞೂ, ಮೂಲೂಲಿ. ಮೂಲೂಲಿ ಅಂದರೆ? ಹ್ಞೂ, ಮೂಲೂಲಿ ಅಂದರೆ ಎಂತ ಅದು? ಮೂಲೂಲಿ ಮೂಲೂಲಿ ಅಂದರೆ? ಹೌದಾ? ವಾವ್, ಇದೇನಿದು? ಹಾಂ, ಸಾರು ಮಾಡ್ತಾಯಿದ್ದಾರೆ. ಸ್ಪೆಷಲ್ ಕರಿ ಆಗ್ತಾ ಉಂಟು ಅವರದ್ದು. ನೋಡಿ ಏನೆಲ್ಲ ತಂದಿಟ್ಟಿದ್ದಾರೆ ಸಾಮಾನು. ದಾದ ಸಾರದು ಎಂಥ ಸಾರು? ಅಲ್ಲಿಂದ ನೀರು ತರ್ತಾರೆ ಅವರು. ನೋಡಿ ನೋಡಿ, ಹ್ಞೂ, ಮನೆಯೆಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡಿಡ್ತಾರೆ. ಏನು ಮಾಡೋದು ಇದು? ಏನು ಮಾಡೋದು? ಏನು ಮಾಡೋದು? ಹೇಳಬೇಕು ಏನು ಮಾಡೋದು ಅಂತ. ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾರೆ. ತೋಜಸ್ಸಿ, ವಾಹ್ 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 ವಾಹ್, ತೋರಿಸಿ. ಅಯ್ಯೋ ತೋರಿಸಿ ಡ್ಯಾನ್ಸ್. ಅದು ಹೇಗೋ ಜಂಪ್ ಮಾಡ್ತಿರಲ್ಲ, ವಾವ್. ಓಬಾ, ಹಾಂ 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 ಹಾಂ. ಯಾರು ಹೇಳಿಕೊಟ್ಟಿದ್ದು ಡ್ಯಾನ್ಸ್ ಎಲ್ಲ? ಯಾರು ಹೇಳಿಕೊಟ್ಟಿದ್ದು? ಹಾಂ, ಏಯ್, ವಾವ್, ಜಿಲೇಬಿ ತುಂಬ ಟೇಸ್ಟಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಟ್ರೈ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಬಾಬು, ಏನೋ ಜಿಲೇಬಿ ತಲೆ ಬಿಸಿ 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 ಇರುವಾಗಲೇ ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕಿಡಬೇಕು. ಜಿಲೇಬಿ ಮಾಡುವ ಅಂತ ಹೊರಟಿದ್ದೀನಿ. ಅಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನಂಗೆ ಗೊತ್ತಿಲ್ಲ ಹೇಗಾಗ್ತದೆ ಅಂತ. ಅದಕ್ಕೆ ನಾನು ಸ್ವಲ್ಪ ಮಾಡ್ತಿದ್ದೀನಿ. ಇದರಲ್ಲಿ 2 ಕಪ್ಪು ಇಡ್ಲಿದು ವೆಸಲ್ ಇದೆಯಲ್ಲ, ಅದರಲ್ಲಿ ನಾನು 2 ಕಪ್ಪು ಶುಗರ್ ತೊಗೊಂಡಿದ್ದೀನಿ. ಇದಕ್ಕೀಗ 1/2 ಕಪ್ಪು ವಾಟರ್ ಆ್ಯಡ್ ಮಾಡ್ತೀನಿ. ಈಗ ಇದಕ್ಕೇ ಫಸ್ಟಿಗೆ ಶುಗರ್ ಸಿರಪ್ ರೆಡಿ ಮಾಡಬೇಕಲ್ವ, ಅದಕ್ಕೆ ನೋಡಿ 1/4 ಕಪ್ ನೀರು ತೊಗೊಳ್ತೀನಿ ನಾನು. ಈಗ ಇದನ್ನು ಲಿಕ್ವಿಡ್ ಮಾಡಬೇಕು, ಅಂದರೆ ಶುಗರ್ ಫುಲ್ಲು ಡಿಸಾಲ್ವ್ ಆಗಬೇಕು. ಅಲ್ಲಿ ತನಕ ಇದನ್ನು ಒಂದು ಕುದಿ ಅಂತಾರಲ್ಲ, ಒಂದು ಅಂಟು ಆ ಥರ ಬಂದರೆ ಸಾಕು. ಇವಾಗ ನೋಡಿ, ಬಿಸಿರುವಾಗಲೇ ಒಂದು ಅರ್ಧ ಲಿಂಬು ಸ್ಕ್ವೀಸ್ ಮಾಡಿ ಬಿಡಬೇಕು ಇದಕ್ಕೇ. ಯಾಕಂತ ಹೇಳಿದರೆ ಆಮೇಲೆ ಇದು ಕೋಲ್ಡ್ ಆದಮೇಲೆ ಶುಗರ್ ಸಿರಪ್ ಗಟ್ಟಿ ಆಗ್ತದಲ್ಲ, ನಾವು ಲಿಂಬು ಹಾಕೋದ್ರಿಂದಾಗಿ ಹೀಗೆ ಏನು ಗಟ್ಟಿ ಆಗೋದಿಲ್ಲ ಶುಗರ್ ಸಿರಪ್ಪು. ಮತ್ತು ಈ ಸ್ಟೇಜಲ್ಲೇ ಕಲ್ಲರ್ ಬೇಕಿದ್ದರೆ ಕಲ್ಲರೆಲ್ಲ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಪ್ರೆಸೆಂಟಿಗೆ ಕಲರ್ ಸಹ ಇಲ್ಲ, ಹಾಗಾಗಿ ನಾನು ಕಲರ್ ಏನು ಹಾಕ್ತಾ ಇಲ್ಲ. ನಿಮ್ಮ ಹತ್ರ ಇದ್ದರೆ 1-3 ಡ್ರಾಪ್ಸು ಕಲ್ಲರು ಇದಕ್ಕೆ ಆ್ಯಡ್ ಮಾಡಿ. ಆವಾಗ ಜಿಲೇಬಿ ಒಳ್ಳೆ ನ್ಯಾಚುರಲ್ ಬೇಕ್ರಿ ಥರ ಕಲರ್ ಬರುತ್ತೆ. ಇದು ಯಾವ ಸ್ಟೇಜಲ್ಲಿ ಆಫ್ ಮಾಡಬೇಕಂದ್ರೆ, ಒಂದೇಳೆ ಪಾಕ ಅಲ್ಲ,
ಒಂದು ಅಂಟು ಅಂತೇಳಿ ಬರ್ತದಲ್ಲ, ಅಂದರೆ ನೀವೀಗ ಸಿರಪ್ ತಗೊಂಡ ತಕ್ಷಣ ಒಂದು ಈ ಥರ ಅಂಟು ಅಂತ ಬರುತ್ತಲ್ಲ, ಆ ಸ್ಟೇಜಲ್ಲಿ ಆಫ್ ಮಾಡಬೇಕು. ಇದೀಗ ರೆಡಿಯಾಗಿದೆ, ನಾನು ಆಫ್ ಮಾಡ್ತಾಯಿದ್ದೀನಿ. ಇದು ಮುಚ್ಚಿ ಇಡಿ ಒಂದು, ಯಾಕಂದರೆ ಬಿಸಿ ಇರಬೇಕು, ತಣ್ಣಗಾಗಬಾರ್ದು. 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಅದೇ ವೆಸಲಲ್ಲಿ ನೋಡಿ ಇಡ್ಲಿದು 1 ಕಪ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು ತುಂಬ ಮಾಡ್ತಾಯಿಲ್ಲ. ನೋಡ್ತೀನಿ ಚೆನ್ನಾಗಾದಮೇಲೆ ತುಂಬ ಮಾಡ್ತೀನಿ ನಾನು. ನೆಕ್ಸ್ಟು 1 ಕಪ್ಪು ಅಂದರೆ 3/4 ಕಪ್ಪು ಕರ್ಡ್, ಅದೇ ವೆಸಲಲ್ಲಿ ತಿಕ್ಕಿರಬೇಕು. ತುಂಬ ಹುಳಿ ಇದ್ದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನಿದು ಸ್ವಲ್ಪ ನೀರೇನು ಆ್ಯಡ್ ಮಾಡಬೇಡಿ. ಈಗ ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿ, ಅಂದರೆ ಒಂದು 1/2 ಟೀ ಸ್ಪೂನ್ ಸಾಕು. ನಂದು ಸ್ಪೂನ್ ಸಣ್ಣದೇ ಇದೆ, ಹಾಗಾಗಿ 1 ಸ್ಪೂನ್ ಹಾಕ್ತಿದ್ದೀನಿ ನಾನು, ಸಣ್ಣ ಸ್ಪೂನ್ ಇದು. ಇದೆಲ್ಲ ಇಲ್ಲ ಅಂತ ಹೇಳಿದರೆ ನೀವು ಈನೋನು ಯೂಸ್ ಮಾಡ್ಬೋದು. 1 ಪ್ಯಾಕೆಟ್ ಫುಲ್ಲು ಈನೋ ಹಾಕಿದರೆ ಸೇಮ್ ಆಗುತ್ತೆ. ನೆಕ್ಸ್ಟ್ ಇದನ್ನೇ ಈಗ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿದರೆ ಆಯಿತು. ನಂದು ಸ್ಪೂನ್ ಸಣ್ಣದೇ ಇದೆ, ಹಾಗಾಗಿ 1 ಸ್ಪೂನ್ ಹಾಕ್ತಿದ್ದೀನಿ ನಾನು, ಸಣ್ಣ ಸ್ಪೂನ್ ಇದು. ಇದೆಲ್ಲ ಇಲ್ಲ ಅಂತ ಹೇಳಿದರೆ ನೀವು ಈನೋನು ಯೂಸ್ ಮಾಡ್ಬೋದು. 1 ಪ್ಯಾಕೆಟ್ ಫುಲ್ಲು ಈನೋ ಹಾಕಿದರೆ ಸೇಮ್ ಆಗುತ್ತೆ. ನೆಕ್ಸ್ಟ್ ಇದನ್ನೇ ಈಗ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿದರೆ ಆಯಿತು. ನೋಡಿ ಅಂತ ಈಗ ನಾನು 1 ಸ್ಪೂನು ಗೀ ಸಹ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು, ಅಂದರೆ ಒಂದು ಚಪಾತಿ ಹಿಟ್ಟು ಉಂಡೆ ಬರ್ತದಲ್ಲ ಆ ಥರ. ಆಮೇಲೆ ಸ್ವಲ್ಪ ನೀರು ಹಾಕಿ ಲಿಕ್ವಿಡ್ ಥರ ಮಾಡ್ಕೊಳ್ಬೇಕು. ನೋಡಿ ಅಂತೆ ಜಿಲೇಬಿದು ಬ್ಯಾಟರು ಇಷ್ಟು ಲಿಕ್ವಿಡ್, ಒಂದು ಟೈಪ್ ಉದ್ದಿನ ಬಂದ ಇದೆ ಅಲ್ಲ, ಅಷ್ಟು ದಪ್ಪ ಬೇಕಾಗ್ತದೆ. ತುಂಬ ವಾಟರಿನೂ ಮಾಡಬಾರ್ದು. ಆಮೇಲೆ ತುಂಬ ಬ್ಲೆಂಡ್ ಮಾಡಬೇಕು, ಅಂದರೆ ಈ ಥರ ತುಂಬ ಮಿಕ್ಸಿಂಗ್, ತುಂಬ ಒಂದು 10 ಮಿನಿಟ್ಸು ತುಂಬ ಬೀಟ್ ಮಾಡಿ 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 ನಾನು ಇಟ್ಟಿದ್ದೀನಿ. ಈಗ ಇಡ್ಲಿಕ್ಕೇನಿಲ್ಲ, ಅಂದರೆ ಅಷ್ಟು ಒಂದು 10 ಮಿನಿಟ್ಸ್ನ ಬೀಟ್ ಮಾಡಿ ಈಗಷ್ಟೇ ಇಟ್ಟೆ. ನೆಕ್ಸ್ಟು ಇದು ಕೋನ್ ಮಾಡಬೇಕಲ್ಲ, ಕೋನಿಗೆ ನಾನೊಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ, ಒಂದು ಗ್ಲಾಸು. ಅದರಲ್ಲಿ ಹೀಗಿಟ್ಟು ಆ ಪ್ಲಾಸ್ಟಿಕ್ಕನ್ನು ಸ್ವಲ್ಪ ಕಟ್ ಮಾಡ್ಬೋದು. ಹಾಲಿಂದು ಪ್ಲಾಸ್ಟಿಕ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಇದು ಬರುತ್ತಲ್ಲ ಏನು ಸಾಸ್ ಇದು ಬಾಟಲು, ಅದನ್ನು ಸಹ ಯೂಸ್ ಮಾಡ್ಬೋದು. ಇದರೊಳಗೆ ಈಗ ಹಿಟ್ಟು ಹಾಕಿ ನೆಕ್ಸ್ಟ್ ಅದರದ್ದು ಮೇಲ್ಗಡೆ ಇದರಿಂದ ರಬ್ಬರ್ ಬ್ಯಾಂಡ್ ಯಾವುದಾದ್ರಿಂದನೂ ಟೈಟಾಗಿ ಕಟ್ಟಿಬಿಡಿ. ನಾನು ತೋರಿಸಿಕೊಡ್ತೀನಿ ಹೇಗೆ ಅಂತ. ಗ್ಯಾಸಲ್ಲಿ ಒಂದು ತವ ಇಟ್ಟಿದ್ದೀನಿ, ಅಂದರೆ ಫ್ರೈ ಮಾಡಲಿಕ್ಕೆ. ಆ್ಯಕ್ಚುಲಿ ಹೀಗಿದೆ ತವ ತೊಗೊಳ್ಬೇಕು, ಬೇರೆ ಡೀಪ್ ಇದ್ದದ್ದೆಲ್ಲ ತೊಗೊಳ್ಬಾರ್ದು. ಅಂದರೆ ಒಂಚೂರು ಅಗಲಾಗಿರೋದು ಬೇಕು. ಇದು ತುಂಬ ಹೀಟ್ ಆದಮೇಲೆ ಮಾತ್ರ ನಾವು ನಮ್ಮದು ಜಿಲೇಬಿದು ರೆಸಿಪಿ ಹಾಕಬೇಕು. ನೋಡಿ ನಾನು ಈ ಥರ ಮಾಡಿದ್ದೀನಿ. ನಾನು ಇಲ್ಲೊಂಚೂರು ಕಟ್ ಮಾಡಿದರೆ ಮೋಸ್ಟ್ಲಿ ಶೇಪ್ ಬರ್ಬೋದು ಅಂತ ಅನ್ಸ್ಕೊಳ್ತಿದ್ದೀನಿ. ಅಂದರೆ ಫಸ್ಟ್ ಟೈಮ್ ಮಾಡೋದಲ್ಲ, ನನಗೂ ಅಷ್ಟು ಗೊತ್ತಾಗ್ತಿಲ್ಲ ಹೇಗೆ ಮಾಡಬೇಕು ಅಂತ. ಈ ರೀತಿ ಕಟ್ ಮಾಡಿದರೆ ಮೋಸ್ಟ್ಲಿ ಹೀಗೆ ಹಾಕ್ಬೋದು. ನೋಡೋಣ ಹೇಗಾಗುತ್ತೆ. ಹೋಪ್ ಫಾರ್ ದಿ ಬೆಸ್ಟ್. ನನ್ನ ಜಿಲೇಬಿ ಚೆಂದ ಆದರೆ ಸಾಕು. ಚೆಂದಾಗಿ ಕಾಣಿಸ್ತಾ ಉಂಟು, ಈಗ ನೋಡ್ಬೋದು ಜಿಲೇಬಿ. ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತುಂಟು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ರೌಂಡ್ ಬಂದಿದೆ ಅಂತ. ಟೇಸ್ಟ್ ಒಂದು ನೋಡಿದರೆ ಆಯಿತು. ಇದು ಆ್ಯಕ್ಚುಲಿ ಹೈ ಫ್ಲೇಮಲ್ಲೇ ಇಡಿ ನೀವು, ಅಂದರೆ ಅಲ್ಲ ಮಾಡುವಾಗ ಹಾಕುವಾಗ ಹೈ ಫ್ಲೇಮು, ಆಮೇಲೆ ಸಿಮ್ಮಲ್ಲಿ ಇಟ್ಟಿಡಬೇಕು. ಯಾಕಂದರೆ ಅದು ಒಳಗಡೆ ಸಹ ಕ್ರಿಸ್ಪಿಯಾಗಿ ಬೇಯಬೇಕಲ್ಲ, ಅದಕ್ಕೆ. ಚೆನ್ನಾಗಿ ಬಂದಿದೆ, ಖುಷಿ ಆಗ್ತಾಯಿದೆ ನನಗೆ. ನೋಡುವ ಇನ್ನು ಟೇಸ್ಟ್ ಹೇಗಿದೆ ಅಂತ. ಜಿಲೇಬಿ ಬಿಡೋದು ಕಷ್ಟ ಅಂತ ಹೇಳ್ತಾರೆ. ಒಂಚೂರು ಸಾಧಾರಣ ಒಳ್ಳೆ ಶೇಪ್ ಕಾಣ್ತಾ ಉಂಟು ಜಿಲೇಬಿ ಥರನೇ. ಇನ್ನು ನೋಡಬೇಕು, ಟೇಸ್ಟ್ ಒಂದು ನೋಡಿದರೆ ಆಯಿತು. ತುಂಬ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಹೊತ್ತು ಇಡಬೇಕು, ಆಮೇಲೆ ಅಂದರೆ ಗೋಲ್ಡನ್ ಕಲರ್ ಬರುವ ತನಕ. ನೀವೆಲ್ಲಾದರೂ ಸ್ವಲ್ಪ ಕ್ರಿಸ್ಪಿ ಬೇಡ, ಅಂದರೆ ಮೀಡಿಯಮ್ ಸಾಕು ಅಂತ ಹೇಳಿದರೆ ಬೇಗ ತೆಗೆದು ಶುಗರ್ ಸಿರಪ್ಪಿಗೆ ಹಾಕಿದರೆ ಆಯಿತು. ನಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ನಾನೀಗ ಇದನ್ನು ಡೈರೆಕ್ಟ್ ತೊಗೊಂಡೋಗಿ ಶುಗರ್ ಸಿರಪ್ಪಿಗೆ ಹಾಕ್ತಿದ್ದೀನಿ. ಇದೀಗ ಲೈಟ್ ಬಿಸಿ ಇದೆ. ಇದನ್ನು ಈ ಥರಾಗಿ ಹಾಕ್ಕೊಂಡು ಬಿಡಬೇಕು ನಾವು ಎಲ್ಲ ಸಹ. ಅವಾಗ ಬಿಸಿ ಇರುವಾಗಲೇ ಹಾಕಿದರೆ ಅದು ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಶುಗರ್ ಸಿರಪ್ಪನ್ನು. ನೋಡಿ
ಈ ರೀತಿ. ವಾವ್, ನಾನು ಮಾಡಿದ್ಮೇಲೆ ಅನಿಸುತ್ತೆ ಎಲ್ಲರೂ ಮಾಡ್ಬೋದು ಅಂತ. ಟ್ರೈ ಮಾಡಿ, ಆದರೆ ನೋಡೋ ಟೇಸ್ಟ್ ಹೇಗಿದೆ ಅಂತ ಆಮೇಲೆ ಟ್ರೈ ಮಾಡಿ. ಇದು ಇನ್ನೊಂದು ಬಿಡೋ ತನಕ ಇದರಲ್ಲೇ ಇರಬೇಕು. ನೋಡಿ, ಸ್ವಲ್ಪ ದೊಡ್ಡದು ಬಿಟ್ಟೆ ನಾನು, ಅದು ಚೆನ್ನಾಗಿ ಬರ್ತಾಯಿದೆ. ಫೈನಲಿ ಜಿಲೇಬಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನು ನೆನೆಸೇ ಇರಲಿಲ್ಲ ಇಷ್ಟು ಈಸಿ ಜಿಲೇಬಿ ಮಾಡಲಿಕ್ಕೆ ಅಂತ. ನಾನಿಲ್ಲಿ ಯಾವುದು ಕಲರೆಲ್ಲ ಏನು ಯೂಸ್ ಮಾಡಲಿಲ್ಲ, ಹಾಗಾಗಿ ಅಷ್ಟು ಆರೆಂಜ್ ಕಲರ್ ಹಾಗೇನು ಕಾಣಿಸ್ತಾ ಇಲ್ಲ. ನೀವು ಕಲರ್ ಹಾಕಿದರೆ ಸೇಮ್ ಬೇಕ್ರಿ ಥರನೇ ಹೆಲ್ದಿ ಜಿಲೇಬಿ ಮನೆಯಲ್ಲೇ ಮಾಡ್ಬೋದು. ನಾನು ಮಾಡಿದ ಮೇಲಂತೂ ಯಾರು ಬೇಕಾದರೂ ಮಾಡ್ಬೋದು. ನಾನು ಜಿಲೇಬಿ ಮಾಡೋದು ತುಂಬ ಕಷ್ಟ ಅಂತ ನೆನೆಸ್ಕೊಳ್ತಿದ್ದೆ. ಟೂ ಈಸಿ. ಟ್ರೈ ಮಾಡಿ ಎಲ್ಲರೂ ಸಹ. ತುಂಬ ಜ್ಯೂಸಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ಇಷ್ಟು ಗಟ್ಟಿ ಇದೆ. ಬಿಸಿ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ನೋಡಿ, ನಮ್ಮ ಹೀರೋ ಜಿಲೇಬಿ ತಿಂತಿದ್ದಾರೆ. ನೋಡಿ, ಹೌ ಇಸ್ ಇಟ್? ಅಪ್ಪು ಹೇಗಿದೆ ಜಿಲೇಬಿ? ಹೇಗಿದೆ? ಗುಡ್ ಅಪ್ಪ, ಗುಡ್ ಗುಡ್ గుడ్ ఎంచండు ఎంచండు బాబు జిలేబీ టేస్టీ ఎంచండు ఎమ్మి ఉండా